ನಮ್ಮ ನಡೆ ಪೊಳಲಿ ದೇವಸ್ಥಾನದ ಕಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತ್ರ ಮಂಡಳಿ ದುರ್ಗಾವಾಹಿನಿ ಬಂಟ್ವಾಳ ಪ್ರಖಂಡ ವತಿಯಿಂದ ಬಿಸಿ ರೋಡ್ ತುಂಬೆ ಹಾಗೂ ಗುರುಪುರ ಕೈಕಂಬದಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಯಿತು. ಪೊಳಲಿ ಕ್ಷೇತ್ರದಲ್ಲಿ ಯಾತ್ರೆ ಸಂಪನ್ನಗೊಂಡಿತು. ಸುಮಾರು 700ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ದರು. ಕಟ್ಟುನಿಟ್ಟಿನ ವಸ್ತ್ರ ಸಂಹಿತೆ ಜಾರಿ, ಗೋಶಾಲೆ ನಿರ್ಮಾಣ ಹಾಗೂ ಬಡ ಹಿಂದೂ ಹೆಣ್ಣು ಮಕ್ಕಳ ಮದುವೆಗೆ ಕ್ಷೇತ್ರದಿಂದ ಉಚಿತ ಸಾಮೂಹಿಕ ಮದುವೆ ಸಹಿತ ಭಕ್ತರ ವಿವಿಧ ರೀತಿಯ ಬೇಡಿಕೆಗಳನ್ನು ಈಡೇರಿಸುವಂತೆ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಗೆ ಮನವಿ ನೀಡಲಾಯಿತು. ಬಜರಂಗದಳ ಪುತ್ತೂರು ಜಿಲ್ಲಾ ಸಂಚಾಲಕ ಭರತ್, ಆರ್ಎಸ್ಎಸ್ ಪ್ರಮುಖ ಕೊಡ್ಮಣ್ ಕಾಂತಪ್ಪ ಶೆಟ್ಟಿ, ಘಟಕಗಳ ಸದಸ್ಯರು, ಕಾರ್ಯಕರ್ತರು, ಗುರುಪುರ ಪ್ರಖಂಡದ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಿಂದೂ ಬಂಧುಗಳ ಒಂದು ಅಪೇಕ್ಷೆಯನ್ನ ಈ ಸಂದರ್ಭದಲ್ಲಿ ಕಮಿಟಿಯವರಿಗೆ ಕೊಡಬೇಕು ಅಂತ ಹೇಳುವಂತ ಅಪೇಕ್ಷೆಯಿಂದ ಇಲ್ಲಿ ಬರುವಂತ ಕೆಲವು ಬೇಡಿಕೆಗಳನ್ನು ನಾವು ಈ ಸಂದರ್ಭದಲ್ಲಿ ಪಾದಯಾತ್ರೆಯ ಮೂಲಕ ಸಮರ್ಪಿಸಲಿಕ್ಕಿದ್ದೇವೆ. ಮೊದಲನೇದು, ಈ ದೇವಸ್ಥಾನಕ್ಕೆ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಗ್ಯವಾದಂತಹ ಒಂದು ಹಿಂದೂ ಸಂಸ್ಕೃತಿಗೆ ಪೂರಕವಾದಂತಹ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಅದೇ ರೀತಿ ಈ ದೇವಸ್ಥಾನದ ವಠಾರದಲ್ಲಿ ಅಥವಾ ಸುಯೋಗ್ಯವಾದಂತಹ ಜಾಗದಲ್ಲಿ ನಮ್ಮ ದೇಶದ ಸಂಸ್ಕೃತಿಯ ಮಾನಬಿಂದುವಾಗಿರ್ತಕ್ಕಂಥ ಗೋವಿನ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಂದು ಗೋಶಾಲೆಯನ್ನ, ಅತ್ಯಂತ ಸುಸಜ್ಜಿತವಾದಂಥ ಗೋಶಾಲೆಯನ್ನು ನಡೆಸಬೇಕು ಅನ್ನುವಂಥದ್ದು ನಮ್ದು ಎರಡನೇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಿನ್ನಹವನ್ನ ಅವರ ಮುಂದೆ ಕೇಳಿಕೊಳ್ಳಿಕ್ಕಿರ್ತೇವೆ. ಅದೇ ರೀತಿ ಹಿಂದೂ ಸಂಸ್ಕೃತಿಯ ಮೇಲೆ ಆಗ್ತಾ ಇರುವಂತಹ ಆಕ್ರಮಣವನ್ನು ತಡೆಗಟ್ಟಬೇಕಾದ್ರೆ ನಮ್ಮೆಲ್ಲ ಹಿಂದೂ ಮಕ್ಕಳಿಗೆ ಬಾಲಕರಿಂದ ಹಿಡಿದು ಹಿರಿಯರವರೆಗೆ ಎಲ್ಲ ಸಂಸ್ಕಾರಗಳನ್ನು ಕಲಿಸತಕ್ಕಂಥ ಸಂಸ್ಕಾರ ಕೇಂದ್ರಗಳನ್ನು, ವಿಶೇಷವಾಗಿ ಬಾಲ ಸಂಸ್ಕಾರ ಕೇಂದ್ರವನ್ನು ತೆರೀಬೇಕು. ಅದರ ಸಂಪೂರ್ಣ ವ್ಯವಸ್ಥೆಯನ್ನ ಕ್ಷೇತ್ರದ ವತಿಯಿಂದ ನಡೆಸಿಕೊಳ್ಳಬೇಕು ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಕೇಳಿಕೊಳ್ತೇವೆ. ಊರಿನ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಜಾತ್ರೆ 1 ತಿಂಗಳು ನಡೀತದೆ. ಆ ಸಂದರ್ಭದಲ್ಲಿ ಎಲ್ಲ ಹಿಂದೂ ಬಂಧುಗಳಿಗೆ ಮಾತ್ರ ಇಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನು ಕೊಡಬೇಕು. ಆ ಮೂಲಕ